ಒಂದು ಕಡೆ ಪಾರ್ದನ ಹಾಡುತ್ತಾ ಗದ್ದೆ ನಾಟಿ ಕಾರ್ಯದಲ್ಲಿ ತೊಡಗಿರುವ ಮಹಿಳೆಯರು, ಮತ್ತೊಂದು ಕಡೆ ನಾನಾ ಬಗೆಯ ಹೂ, ಎಲೆ, ಚಿಗುರುಗಳಿಂದ ಅಲಂಕಾರಗೊಳ್ಳುತ್ತಿರುವ ರಥವನ್ನ ಹೋಲುವ ಆಕೃತಿ ತುಳುನಾಡ ಸಂಸ್ಕೃತಿಯನ್ನ ನೆನಪಿಸ್ತಾ ಇದೆ ಈ ಪದ್ಧತಿ. ಅಷ್ಟಕ್ಕೂ ಇದೇನು ಅಂತೀರಾ? ಇಲ್ಲದ ಡೀಟೇಲ್ಸ್. ಆಧುನಿಕತೆಯ ಭರಾಟೆಯಲ್ಲಿ ತುಳು ಸಂಸ್ಕೃತಿ ನಾಶವಾಗ್ತಿದೆ. ಯುವ ಜನಾಂಗಕ್ಕೆ ತುಳು ಸಂಸ್ಕೃತಿಯ ಅರಿವು ಕಡಿಮೆಯಾಗಿದೆ. ಸಂಸ್ಕೃತಿ ಅನ್ನೋದು ಮೂಢನಂಬಿಕೆಯಾಗಿರದೆ ಮೂಲ ನಂಬಿಕೆ ಆಗಿದ್ರೂ ಯುವ ಜನತೆ ಇದರ ಬಗ್ಗೆ ಗಮನ ಹರಿಸದಂತಾಗಿದೆ. ತುಳು ಸಂಸ್ಕೃತಿ ಸಂಪ್ರದಾಯ ಅಲ್ಪ ಸ್ವಲ್ಪ ಉಳಿದಿದ್ರೆ ಅದು ಹಳ್ಳಿಯಲ್ಲಿ ಮಾತ್ರ. ಬಜಪೆ ಸಮೀಪದ ಕಾರ್ಣಿಕದ ವ್ಯಕ್ತಿತ್ವದ ದುಗ್ಗಣ ಬೈದರ ಮನೆತನದ ಭೂಮಿ ಪೆರಾರ ಕಬೆತ್ತಿಗುತ್ತಿನಲ್ಲಿ ಕಾಪು ಇಡುವ ಸಾಂಪ್ರದಾಯಿಕ ಪದ್ಧತಿ ಈಗಲೂ ಜೀವಂತವಾಗಿದೆ. ಕಾಪು ಅಂದ್ರೆ ತುಳುವಿನಲ್ಲಿ ಕಾಯುವುದು ಎಂದರ್ಥ. ತಾವು ಬೆಳೆದ ಬೆಳೆಗೆ ಯಾವುದೇ ದುಷ್ಟ ಶಕ್ತಿಗಳಿಂದ ತೊಂದರೆ ಬರದ ಹಾಗೆ ಕಾಯುವುದಕ್ಕೆ ಕಾಪುವನ್ನ ಇಡಲಾಗುತ್ತೆ. ಇದು ಒಂದು ನಂಬಿಕೆಯೂ ಹೌದು. ಇನಿ ಎಣ್ಣೆಲ್ದ ನಟ್ಟಿಯನಾಗ ಪಂಜೋಲು ಪಾರ್ದನ ಬಣ್ಣದ ನಟ್ಟಿ ನಡೊಂದುಪ್ಪೇರು ಅಪ್ಪಗ ಮಿತ್ತು ಮಂಜಟ್ಟಿಡು ಕಾಪುನು ರೆಡಿ ಮಲ್ತೊಂದುಪ್ಪೆ ನಟ್ಟಿ ಅದು ಅಕ್ಲು ಪುನೀಟ್ ಲೈನ್ ಮುಜಿ ಸಾರಿ ಕೂಪಾದ್ನಾಗ ಯಾನು ಕಾಪು ತುಂಬ ಮುಲ್ಪೋದು ಕಂಡದ ನಡುಟು ದೀಪೆ ಕಾಪು ದಾಯ ದೀಪಿನ ಬಂದ ಪ್ರಾಣಿಲನ ತೊಂದರೆ ಮತ್ತು ಕೃಷಿಕ್ ದಾಲಾವಂಜಿ ತೊಂದರೆ ಆವಂದಿಲಕ ದುಮ್ಮೂರ್ದಿಂಚು ಮಲ್ತಿನ ನಂಬಿಕೆ. ಕಂಬಳ ಗದ್ದೆಯಲ್ಲಿ ಮಹಿಳೆಯರು ಪಾಡ್ದಾನ ಹಾಡುತ್ತಾ ನಾಟಿ ಕಾರ್ಯದಲ್ಲಿ ಮುಂದುವರಿತಾ ಇದ್ದಂತೆ ಇತ ಗದ್ದೆಗೆ ಇಡೋದಕ್ಕೆ ಕಾಪುವನ್ನ ತಯಾರು ಮಾಡಲಾಗುತ್ತೆ. ಬಿದಿರಿನ ಮೂಲಕ ರಥವನ್ನ ಹೋಲುವ ಪುಟ್ಟ ಅಡ್ಡೆಗೆ ಮಾವಿನ ಎಲೆ, ಕಾವೇರಿ ಮರದ ಎಲೆ, ತೆಂಗಿನ ಗರಿ, ದಾಸವಾಳ, ರಥಪುಷ್ಪ ಹೀಗೆ ನಾನಾ ಬಗೆಯ ಹೂ, ಎಲೆ, ಚಿಗುರು ಗೊಂಚಲುಗಳಿಂದ ಸಿಂಗರಿಸಿ ಕಂಬಳ ಗದ್ದೆಯ ಮಂಜೊಟ್ಟಿಯಲ್ಲಿ ಇರಿಸಲಾಗುತ್ತೆ. ನಾಟಿ ಇನ್ನೇನು ಮುಗಿಯುವ ಹೊತ್ತಿಗೆ ತಲೆಗೆ ಮುಂಡಾಸು ಕಟ್ಟಿ ಮನೆ ಯಜಮಾನ ಕಾಪುವನ್ನ ಹೊತ್ತು ಗದ್ದೆಯ ನಡುಮಧ್ಯೆ ಪ್ರಾಣಿ, ಪಕ್ಷಿ, ಜಂತುಗಳು, ದುಷ್ಟ ಶಕ್ತಿಗಳಿಂದ ಹೊಲದ ಬೆಳೆಯನ್ನ ರಕ್ಷಿಸಲೆಂದು ದೈವ ಶಕ್ತಿಗಳನ್ನ ನೆನೆದು ಸಂಕಲ್ಪ ಮಾಡಿ ಕಾವಲು ಶಕ್ತಿಯ ಸಂಕೇತವಾಗಿ ನೀಡುತ್ತಾರೆ. ಆಧುನಿಕ ಕಾಲದಲ್ಲಿ ಗದ್ದೆ ಉಳುಮೆಗೆ ಯಂತ್ರವನ್ನ ಉಪಯೋಗಿಸಿದ್ರೂ ಉಳಿದ ಸಂಪ್ರದಾಯವನ್ನ ಚಾಚು ತಪ್ಪದೆ ಪಾಲಿಸಲಾಗುತ್ತದೆ. ಹಿರಿಯರಾದ ಭವಾನಿ ಪೆರಾರ ಅವರ ನೇತೃತ್ವದಲ್ಲಿ ಓಬೇಲೆ, ಮಂಜುಟಿಗೋಣ ದೂಜಪೊರ್ಬುಲೆ, ಓ ನಲ್ಲೂರಿ ಮಾಮ ಸೇರಿದಂತೆ ಹಲವು ಕೃಷಿ ಗೀತೆ, ಪಾಡ್ದನೆಗಳನ್ನ ಹಾಡಲಾಯಿತು. ನಾಟಿ ಕೆಲಸದ ದಡ ಸೇರುವ ಹೊತ್ತಿಗೆ ದಡದಲ್ಲಿ ನಿಂತು ದೇವರು, ದೈವ ಶಕ್ತಿಗಳನ್ನ ನೆನೆದು ಗದ್ದೆಗೆ ಅಕ್ಷತೆ ಹಾಕಿ ಎಲ್ಲರೂ 3 ಬಾರಿ ಗೋವಿಂದ ಹೇಳಿ ಏಕಕಾಲಕ್ಕೆ ಕೂ ಅಂತ ಹೇಳಿ ವಿರಮಿಸುತ್ತಾರೆ. ಬಳಿಕ ಎಲ್ಲರೂ ಸಹಭೋಜನ ಮಾಡೋದು ವಾಡಿಕೆ. ಹಲಸಿನಕಾಯಿ ಪದಾರ್ಥವೇ ಈ ದಿನದ ವಿಶೇಷವಾಗಿದೆ. ಏನೇ ಆಗ್ಲಿ ಆಧುನಿಕತೆಯ ಭರಾಟೆಯಲ್ಲಿಯೂ ಹಳೆಯ ಸಂಸ್ಕೃತಿಯನ್ನ ಉಳಿಸಿರುವ ಕಬ್ಬೆತ್ತಿಗುತ್ತು ಮೋಹನ ಪೂಜಾರಿಯವರನ್ನ ಮೆಚ್ಚಲೇಬೇಕು. ನಿಶಾಂತ್ ಶೆಟ್ಟಿ ಕಿಲೆಂಜೂರು, ನಮ್ಮ ಕುಡ್ಲ ನ್ಯೂಸ್ 24x7 ಕಿನ್ನಿಗೋಳಿ.